ನಳಿನಿ ಅಕ್ಕನಿಗೆ ಕಾಲ್ ಮಾಡುವ ಗೊತ್ತಾಗ್ತದ ನೋಡುವ. ನನ್ನ ವಾಯ್ಸ್ ಗೊತ್ತಾಗ್ತದೆ, ಅದೇ ಪ್ರಾಬ್ಲಮ್. ಹೆಲೋ, ಈ ತರ ಮಾತಾಡು. ಓ ಪೂವಕ್ಕನ ತಂಗಿ. ಮ್ಯೂಟ್ ಮಾಡಿ ಮಾತಾಡ್ತಿದ್ದೇನೆ. ಅವರು ಪೂವಕ್ಕನ ಮಗಳಲ್ಲಂತೆ, ಅಪ್ಪಿಯಕ್ಕನ ಮಗಳಂತೆ. ಒಂದು ಕಡೆಯಲ್ಲಿ ವಾಯ್ಸ್ ಚೇಂಜ್ ಮಾಡಬೇಕು, ಒಂದು ಕಡೆಯಲ್ಲಿ ನಗು ಕಂಟ್ರೋಲ್ ಮಾಡಬೇಕು. ನನಗೆ ಆಗ್ತಿಲ್ಲ. ನಂಜಪ್ಪಲ್ಲೇನ್ರಿ ಇದು? ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಮೊನ್ನೆ ನಾನೊಂದು ಪ್ರ್ಯಾಂಕ್ ಕಾಲ್ ಮಾಡಿದ ವಿಡಿಯೋ ಒಂದು ಹಾಕಿದ್ದೆ. ಸೊ ಅದಕ್ಕೆ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ರಿ. ನಾನು ಹೇಳಿದ್ದೆ ಅದರಲ್ಲಿ ಕಮೆಂಟಲ್ಲಿ ನೀವು ಓಕೆ ಅಂತ ಹೇಳಿದರೆ ಮಾತ್ರ ನಾನು ಅದನ್ನು ಕಂಟಿನ್ಯೂ ಮಾಡ್ತೇನೆ ಅಂತ. ಆನಂತರ ಕಮೆಂಟ್ಗಿಂತ ಜಾಸ್ತಿ ವಾಟ್ಸಪ್ಪಲ್ಲೆಲ್ಲ ತುಂಬ ಮೆಸೇಜ್ ಬಂದಿದೆ, ಇಂಥವರಿಗೆ ಪ್ರ್ಯಾಂಕ್ ಮಾಡಿ ಅಂಥವರಿಗೆ ಪ್ರ್ಯಾಂಕ್ ಮಾಡಿ ಅಂತ. ಕೆಲವರೆಲ್ಲ ನಂಬರ್ಸ್ ಬೇರೆ ಕಳಿಸಿದ್ದೀರಾ. ಬಟ್ ಇವತ್ತು ನನಗೆ ಪರಿಚಯ ಇದ್ದವರಿಗೆ ನಾನು ಕಾಲ್ ಮಾಡಿ ಒಂದು ಪ್ರ್ಯಾಂಕ್ ಮಾಡುವ ಅಂತ ಇದ್ದೇನೆ. ಯಾಕಂತ ಹೇಳಿದರೆ ಈಗ ಫಸ್ಟಿಗೆ ನಾನು ಪರಿಚಯ ಇದ್ದವರಿಗೆ ಮಾಡಿದರೆ ಮತ್ತೆ ನನಗೆ ಸ್ವಲ್ಪ ಅಭ್ಯಾಸ ಆಗುತ್ತೆ. ಮತ್ತು ನೀವು ಹೇಳಬೇಡಿ ಒಂದು ಸಲ ಇದಾಯಿತು ಅಂತ ಹೇಳಿ ಪದೇ ಪದೇ ಅದನ್ನೇ ಮಾಡ್ತಿದ್ದಾಳೆ ಅಂತ. ಬಟ್ ರಿಕ್ವೆಸ್ಟ್ ಮೇರೆಗೆ ಮಾಡ್ತಾ ಇರೋದಷ್ಟೇ. ಸೊ ಇವತ್ತಿನ ಪ್ಲ್ಯಾನ್ ಏನು ಅಂತ ಹೇಳ್ತೇನೆ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ತುಳು ಚಾನಲ್ ಇದೆ, ವಿಜಯ್ ಕವಿತಾಸ್ ತುಳು ಟಾಕ್ಸ್ ಅಂತ. ಸೊ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಎಸ್, ಇವತ್ತು ಏನು ಅಂತ ಹೇಳಿದರೆ ಒಂದು ಬೇರೆ ಕನ್ನಡದಲ್ಲೇ ಒಂದು ಸ್ವಲ್ಪ ಚೇಂಜ್ ಮಾಡಿ. ನನಗೆ ಗೊತ್ತಿಲ್ಲ ಬೇರೆ ಕನ್ನಡ ಅಂದರೆ ಈಗ ಹೋಗೋ ಬಾರೋ ಆ ಥರ ಎಲ್ಲ ಹೇಳ್ತಾರೆ ನೋಡಿ. ಬೇರೆ ಬೇರೆ ಭಾಷೆ ಲ್ಯಾಂಗ್ವೇಜ್ ಉಂಟು. ನಮ್ಮದು ಉತ್ತರ ಕನ್ನಡ ಬೇರೆ, ಕುಂದಾಪುರ ಬೇರೆ, ಮಡಿಕೇರಿ ಬೇರೆ, ಆ ಥರ ತುಂಬ ಬೇರೆ ಬೇರೆ ಲ್ಯಾಂಗ್ವೇಜಸ್ ಇರುತ್ತೆ. ಸೊ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಮಾತಾಡುವ ಅಂತ ಇದ್ದೇನೆ, ಗೊತ್ತಿಲ್ಲ ಹೇಗೆ ಆಗ್ತದೆ ಅಂತ. ಸೊ ಯಾವುದೋ ಒಂದು ಏಜ್ ಆದ ಒಂದು ಹೆಂಗಸಿನ ಪಾರ್ಟ್ ಮಾಡುವ ಹಾಗೆ ನೋಡುವ ಏನಾಗುತ್ತೆ ಅಂತ. ಒಂದು ಮೊಬೈಲ್ ಬೇರೆ ತಗೊಂಡಿದ್ದೇನೆ. ಸೊ ಅದರಲ್ಲಿ ಕಾಲ್ ಮಾಡ್ತೇನೆ ಇವಾಗ. ನನಗೆ ಎಲ್ಲ ಪರಿಚಯ ಇದ್ದವರೇ, ಅವರಿಗೆ ನನ್ನ ಗುರುತು ಸಿಗ್ತದೆ ಗೊತ್ತಿಲ್ಲ. ನನ್ನ ವಾಯ್ಸ್ ಗುರುತು ಸಿಕ್ಕಿದ್ರೆ ಫ್ಲಾಪ್, ನೋಡುವ ಫ್ಲಾಪ್ ಆಗ್ತದ ಸಕ್ಸಸ್ ಆಗ್ತದ ಅಂತ. ಸೊ ಎಸ್, ಕಾಲ್ ಮಾಡುವ. ಈಗ ಫಸ್ಟಿಗೆ ಯಾರಿಗೆ ಕಾಲ್ ಮಾಡ್ತಿದ್ದಾರೆ ಗೊತ್ತಾ? ಅದು ನನ್ನ ನಂಬರ್ ಅಲ್ಲ, ಬೇರೆ ನಂಬರಿಂದ ಕಾಲ್ ಮಾಡ್ತಿರೋದು. ಗೊತ್ತಾದರೆ ಮಾತ್ರ ಫ್ಲಾಪ್. ಸಚಿನ್ಗೆ ಕಾಲ್ ಮಾಡ್ತಿದ್ದೇನೆ. ಯಾಕೆಂತ ಹೇಳಿದ್ರೆ ಅವನಿಂದ ಸ್ವಲ್ಪ ಕಾಮಿಡಿ ಎಲ್ಲ ಸಿಗ್ಬೋದು ಅಂತ ಅಷ್ಟೇ. ಈಗ ಬ್ಯುಸಿ ಇದ್ದರೆ ರಿಸೀವ್ ಮಾಡಲಿಕ್ಕಿಲ್ಲ ಅವನು. ಸೊ ನೋಡುವ ಬ್ಯುಸಿ ಇದ್ದಾನಾ ಅಲ್ಲ, ಗೊತ್ತಾಗಲ್ವಾ ಅಂತ. ನನ್ನ ತಂಗಿ ಹತ್ರ ಹೇಳಿದ್ದೇನೆ, ಮಗು ನೋಡಿಕೊಳ್ಳಿಕ್ಕೆ ಓಡಿದ್ಲು. ಎಸ್, ಕಾಲ್ ಮಾಡುವ. ನಿಮಗೆ ಕೇಳಿಸ್ತದಾ? ಹಲೋ ಹಲೋ, ಯಾರೀ ಇದು? ಯಾರೀ? ಹೂವಕ್ಕ? ಹೂವಕ್ಕ ಇದ್ದಾರೇನ್ರಿ? ಕೊಡ್ರಿ ಅಪ್ಪ. ಇದು ಯಾರು, ನಂಜಪ್ಪನಾ? ನಿಕ್ಕ ತಿಕ್ಕಡಯಾ ಸಂತೆ? ನಂಗೆ ಜೋಕ್ಗಳಿಗೆ ಬಂತು. ನಿಕ್ಕಿಂಚೆ ಗೊತ್ತಾಯಿ ನಿಮ್ಮಂಗ? ವಾಯ್ಸ್ರು ಗೊತ್ತಾಂಡ? ಪೊಕ್ಕಡೆ ಫಸ್ಟ್ ಗೊತ್ತಾಯ್ಜಿ. ಸರಿ ಸರಿ, ಹೌದಿಲ್ಲ ನಂಬರ್ ಅಲ್ಲ. ಎಂತ ಗೊತ್ತುಂಟ, ಇದು ವಾಯ್ಸ್ ಇಲ್ಲ ಲೌಡ್ ಸ್ಪೀಕರ್ ಅಲ್ಲಿ. ಹಾಗೆ ಚೆಕ್ ಕ್ಲಾಪ್ ಆಯ್ತಾ ಅಂತ ಫಸ್ಟಿಗೆ. ಇಲ್ಲ, ಅವನಿಗೆ ನನ್ನ ವಾಯ್ಸ್ ಟೋನ್ ಗೊತ್ತಾಗ್ತದೆ. ಈಗ ಗೊತ್ತಾಯ್ತು ನೋಡಿ, ನಿಮ್ಮ ವಾಯ್ಸ್ ಒಂದು ಚೇಂಜ್ ಆಗಿದೆ. ನಂಗೆ ನಗಾಡ್ಲಿಕ್ಕೆ ಬರ್ತದ ಕಾರಣ ತಂಗಿ ಗೈಡ್ ಮಾಡ್ತಿದ್ದಾಳೆ ಇಲ್ಲಿ. ನೀನ್ ಮಾತಾಡ್ತೀಯಾ? ನಿನ್ನದು ವಾಯ್ಸ್ ಆದ್ರೆ ಗೊತ್ತಾಗುದಿಲ್ಲ. ಓಕೆ, ಫಸ್ಟ್ ಇದೆ ಫ್ಲಾಪ್ ಆಯ್ತು. ಫಸ್ಟಿಗೆ ಗೊತ್ತಾಗ್ಲಿಲ್ಲ ಅಂತ ಅವನಿಗೆ. ನನ್ನ ವಾಯ್ಸ್ ಟೋನ್ ನೋಡಿದ ನಂತರ ಗೊತ್ತಾದಂತೆ. ಒಂದು ಪ್ರಾಕ್ಟೀಸ್ ಆಯ್ತು ನಂಗೆ. ಈಗ ನಿಮಗೆ ಗೊತ್ತಾಯ್ತಲ್ಲ, ಫಸ್ಟಿಗೆ ಅವರ ಹತ್ರ ಫ್ಲಾಪ್ ಆದ್ರೆ ಪರವಾಗಿಲ್ಲ, ಇನ್ನು ಬಾಕಿ ಅವರ ಹತ್ರ ಆದ್ರೆ
ಓಕೆ, ಈಗ ಯಾರಿಗೆ ಮಾಡೋದು? ನಳಿನಿ ಅಕ್ಕನಿಗೆ ಮಾಡು. ನಳಿನಿ ಅಕ್ಕ ಅಂತ ನಮ್ಮ ಊರಿನವರೇ, ಸೊ ಅವರಿಗೆ ಮಾಡ್ತಿದ್ದೇನೆ ಇವಾಗ. ಹೇಳಿ ನೆಗಡ್ಬೇಡಿ, ಗೊತ್ತಾಯ್ತಾ? ಸೀರಿಯಸ್ ಆಗಿರಿ, ಮಾತಾಡುವಾಗ ಓಕೆ, ಈಗ ನಳಿನಿ ಅಕ್ಕನಿಗೆ ಕಾಲ್ ಮಾಡುವ, ಗೊತ್ತಾಗ್ತದ ನೋಡುವ. ನನ್ನ ವಾಯ್ಸ್ ಗೊತ್ತಾಗ್ತದೆ, ಅದೇ ಪ್ರಾಬ್ಲಮ್. ಹಲೋ, ಈ ಥರ ಮಾತಾಡುವ. ಓಕೆ, ಇದಕ್ಕೆ ವಿಘ್ನೇಶನಲ್ಲ ಬೇಕಿತ್ತು. ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಅಥವಾ ಅಪರಿಚಿತ ಗುಂಪುಗಳಿಂದ ಹೂಡಿಕೆ ಸಲಹೆಗಳನ್ನು ತೆಗೆದುಕೊಳ್ಳಬೇಡಿ. ಹೂಡಿಕೆ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ. ಯಾವುದೇ ಅನುಮಾನಾಸ್ಪದ ಘಟನೆ ಕಂಡು ಬಂದಲ್ಲಿ ತಕ್ಷಣವೇ 1930ಗೆ ರಿಪೋರ್ಟ್ ಮಾಡಿ. ಹಲೋ ಹಲೋ, ಹೂವಕ್ಕ ಏನ್ರಿ? ಹೂವಕ್ಕ ಅಲ್ಲ ಅಲ್ಲ, ರಾಂಗ್ ನಂಬರ್. ಕೊಡ್ರಿ ಒಮ್ಮೆ. ಹಲೋ, ಇದ್ಯಾರು ಚಂದಮ್ಮನಾ? ಅಲ್ಲ, ಹೂವಕ್ಕನಿಗೆ ಒಂದ್ಸಲ ಕೊಡ್ರಿ. ಹೂವಕ್ಕ ಇಲ್ಲ ಅಲ್ಲಿ. ಹಲೋ ಹಲೋ, ಹೂವಕ್ಕ ಇಲ್ಲ. ಹೂವಕ್ಕ ಇದ್ದಾರೆ, ಅವರೇ ನಂಬರ್ ಕೊಟ್ಟಿರೋದು ಕಣ್ರಿ. ಒಂದ್ಸಲ ಕೊಡ್ರಿ ಪ್ಲೀಸ್. ರಾಂಗ್ ನಂಬರ್, ರಾಂಗ್ ನಂಬರ್. ಅಯ್ಯ, ಬುಕ್ಕಲ್ಲಿ ಬರ್ದಿರೋ ನಂಬರ್ ಕಣ್ರಿ ಇದು. ಹೂವಕ್ಕ ಇಲ್ಲ. ಯಾರು? ಇದ್ಯಾರು ಚಂದಮ್ಮನ? ನಾನು ನಳಿನಿ. ಇದೆಲ್ಲ ಐತ್ರಿ? ಇದು ಮಾಡಿ ಪುಳಿಂಕೆದಡಿ. ಅದೆಲ್ರಿ? ಹಲೋ ಹಲೋ, ಅದೆಲ್ಲಿ ಬರುತ್ತೆ ಕಣ್ರಿ? ಇದು ಮಾಣಿ ಉಳ್ಳಾಲಿ ದೇವಸ್ಥಾನ ಉಂಟಲ್ಲ, ಅಲ್ಲಿ ಹತ್ತಿರ. ಯಾವ ಊರ್ರಿ ಅದು? ಪುತ್ತೂರು ಲೈನ್. ಪುತ್ತೂರು ಹಾಸನಲ್ಲೇನ್ರಿ? ಅಲ್ಲ ಅಲ್ಲ, ರಾಂಗ್ ನಂಬರ್ ಐತೇನ್ರಿ? ಅಲ್ಲ, ರಾಂಗ್ ನಂಬರ್. ಅಲ್ಲ, ಚಂದಮ್ಮ ನೀವಲ್ವಾ? ಅಲ್ಲ ಅಲ್ಲ, ಚಂದಮ್ಮ ಅಲ್ಲ. ಅದೇ ಹೂವಕ್ಕನ್ ತಂಗಿ ಚಂದಮ್ಮ. ತಂಗಿ? ಹೌದು. ಯಾರ ತಂಗಿ? ಹೂವಕ್ಕನ ತಂಗಿ ಚಂದಮ್ಮ. ಇಲ್ಲ ಇಲ್ಲ, ಇಲ್ಲಿ ಯಾರು ಇಲ್ಲ ಅಂತವ್ರು. ಇದ್ದಾರೆ ಕಣ್ರಿ, ಅವರೇ ನಂಬರ್ ಕೊಟ್ಟಿರೋದು. ನಿಮ್ಮ ಹೆಸರು ಹೇಳಿ? ನಳಿನಿ. ನಳಿನಿ? ಓ, ಹೂವಕ್ಕನ ತಂಗಿ. ಕಾರು ಹೂವಕ್ಕ, ಕಾರು. ವರ್ಕೌಟ್ ವಾಪಸ್ ಅದೇ ಕೇಳಿ. ಮತ್ತೆ ಕೇಳಿ, ನಿಮಗೆ ಎಷ್ಟು ಜನ ಮಕ್ಕಳು, ಮದುವೆ ಆಗಿದೆ ಅದೆಲ್ಲ ಕೇಳಿ. ಮದುವೆ ಆಗಿದೆ, ಮಕ್ಕಳು ಎಷ್ಟಾಗಿಲ್ಲ ಕೇಳಿ. ಕೇಳಿ ಕೇಳಿ. ಅಯ್ಯೋ, ನನಗೆ ಜೋರಾಗಿ ಇದು ಸಕ್ಸಸ್ ಆಗ್ತದೆ. ಈಗ ಅವ್ರ ಹಸ್ಬೆಂಡ್ ಹತ್ರ ಕೊಟ್ರೆ ಗೋತ, ಅಲ್ಲಿ ಇದ್ದಾರೆ ಹತ್ರ. ಯಪ್ಪ, ಇದು ನನಗೆ ನಿಜವಾಗಿ ಸೂಟ್ ಆಗುದಿಲ್ಲ. ಓಕೆ, ವಾಯ್ಸ್ ಇದೆ. ಓಕೆ, ಹಾಗಾದ್ರೆ ಬಾ. ಹಲೋ, ಹೂವಕ್ಕ. ಹೂವಕ್ಕ. ಹಲೋ ಹಲೋ, ಹೂವಕ್ಕನಿಗೊಂದ್ಸಲ ಕೊಡ್ರಿ. ಭಾಷೆ ಜನ ಏನು ಹೂವಕ್ಕದ ಬೋಲೆ, ಹೂವಕ್ಕ. ಹಲೋ ಹಲೋ ಹಲೋ, ಹೂವಕ್ಕ ಯಾರಲ್ಲ ಇದ್ದೇರು ಮುಳು. ಅದ್ಯಾವ ಭಾಷೆ ರೀ? ಒಂದು ಮಲಯಾಳ. ಹಲೋ, ಅವ್ರಿಗೆ ಆದ್ರೂ ಸಹ ಗೊತ್ತಾಯ್ತು. ನನ್ನ ಕೈ ವಾಯ್ಸಲ್ಲಿ ನಾ ಮಾತಾಡ್ತಿದ್ರೆ ಖಂಡಿತ ಗೊತ್ತಾಗ್ತಿತ್ತು. ಇನ್ನೊಂದ್ಸಲ ಮಾಡುವ. ನಂಗೆ ನಗಡಿಗೆ ಬರ್ತದಾ? ಈಗ ಜೋರಲ್ಲಿ ಮಾತಾಡಿ. ಎಲ್ಲೇ ಚಂದಕ್ಕ ಕೊಡ್ಲೆ ಪೂವಕ್ಕನಿಗೆ, ಯಾಕ್ಲೆ ನಾಟಕ ಮಾಡ್ತಿದ್ದೆ? ಅಯ್ಯೋ, ನನಗೆ ಕಟ್ಟುತ್ತದ ಸುಮ್ಮನೆ ಹೇಳುವಾಗ ಕರ್ಮ. ಹಲೋ ಹಲೋ, ಹೂವಕ್ಕನಿಗೊಂದ್ಸಲ ಕೊಡ್ರಿ. ಎಷ್ಟೆಲ್ಲ ಹೇಳೋದು ನಿಮ್ಗೆ? ಇದೇ ನಂಬರ್ ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗುದಿಲ್ಲ ನಿಮ್ಗೆ? ಇದು ರಾಂಗ್ ನಂಬರ್ ಅಲ್ರಿ? ಇದು ರಾಂಗ್ ನಂಬರ್. ಅಲ್ಲ ಅಲ್ಲ ಅಲ್ಲ, ನಿಮ್ಮ ಹೆಸರೇನು ಹೇಳಿ? ನಳಿನಿ. ನಳಿನಿಯಾ? ಹಾ, ಇದು ಹೂವಕ್ಕನ ಮಗಳು. ಯಾರು?
ಮಾಲಿನಿ ಅಪ್ಪು ಅಕ್ಕನ ಮಗಲ ಪಂಡಾಗಿ ಅಪ್ಪು ಅಕ್ಕನ ಮಗಲ ನಾನು ಅಪ್ಪಿ ಅಕ್ಕನ ಮಗಲ ಮ್ಯೂಟ್ ಮಾಡಿ ಮಾತಾಡ್ತಿದ್ದೇನೆ. ಆಗುದಿಲ್ಲ, ಮ್ಯೂಟ್ ಮಾಡಿ ನಗಾಡ್ತಿದ್ದೇನೆ. 860 ನಂಬರ್ ನನಗೆ ಆಗುದಿಲ್ಲ ಇದು. ಅವರು ಪೂವಕ್ಕನ ಮಗಳಲ್ಲಂತೆ, ಅಪ್ಪಿಯಕ್ಕನ ಮಗಳಂತೆ. ಒಂದು ಕಡೆಯಲ್ಲಿ ವಾಯ್ಸ್ ಚೇಂಜ್ ಮಾಡಬೇಕು, ಒಂದು ಕಡೆಯಲ್ಲಿ ನಗು ಕಂಟ್ರೋಲ್ ಮಾಡಬೇಕು. ನನಗೆ ಆಗ್ತಿಲ್ಲ. ಅದಕ್ಕೆ ನೋಡಿ ನಂಗೆ ಪರಿಚಯದವರಂತ ಕೊಂಡು, ನಂಗೆ ಗೊತ್ತಿತ್ತು ಇವರು ಸ್ವಲ್ಪ ಕಂಟೆಂಟ್ ಸಿಗ್ತದೆ ಅಂತ. ಅವರೇ ಕಾಲ್ ಮಾಡ್ತಿದ್ದಾರೆ. ಹಲೋ ಹಲೋ ಬೆಂಕಿಯಾ ನೀವು ಅಪ್ಯಕ್ಕನ ಮಗಳ? ಗುರ್ತದೆ என்ன வெக்கிறாரா அப்படியே சாரப்பறாண்டு இதுவே வேலட வங்கியாரோட ஏன் இவன் தெரியாமனா வாதே யானே ನೆನಪರ ನಾನು ಮಾರ ಫಿರ ಕಾಲ್ ಅನ್ ನಡೀತೆ ಯಾನಿಗೆ ಬೊಕ್ಕ ಕರಿಕೊಂತಿ ಬಾಲೆ ಗೊಬ್ಬಣ್ಣದ ಮಾಮೂಲು ಬಂದದ ಫಿರ ಕಾಲ್ ಅಂತೀನಿ ನಾನು ಯಾರಿಲ್ಲ ಕೇಳೋದು తీయట ಬೊಕ್ಕ ಕರಿಕೋನೆಂಗೆ ಊರಲ್ಲ ಮಾರ್ದಿತ್ತತ ವಾದೆ ಜನ ನೀವು ಒಲ್ಲತ್ತೆ ಇಲ್ಲ ಅಲ್ಲ ಅಂದ ಥ್ಯಾಂಕ್ಸ್ ಅವೇ ಕಾಲ್ ದೆತ್ತನೆಕ್ ಗೊತ್ತಾರೆ ನನ್ನ ವಾಯ್ಸ್ ಚೇಂಜ್ ಅಂತದೆ. ಹಲೋ ಪೂವಕ್ಕದ? ಸರಿ ಬಾಯ್ ಬೊಕ್ಕ ಮಲ್ಪೆ. ವಾಯ್ಸೇ ಹೋಯ್ತು, ನಗಡಿ ನಗಡಿ. ಇದು ಓಕೆ. ಈಗ ಇನ್ನೊಬ್ರಿಗೆ ಕಾಲ್ ಮಾಡ್ತಿದ್ದೇನೆ. ನೀವ್ಯಾರು ಅಂತ ಕೇಳೋರು ಒಂದ್ ಹೆಸರು ಹೇಳ್ತಾರಲ್ಲ, ನಿಮ್ಗೆ ಮದ್ವೆ ಆಗಿದ್ಯಾ, ಮಕ್ಳು ಎಷ್ಟು, ಅದೆಲ್ಲ ಕೇಳಿ ಇವರಿಗೆ ಓಕೆ. ನೋಡಿ ನನ್ನ ತಂಗಿ ಎಷ್ಟು ಹೇಳಿ ಕೊಡ್ತಿದ್ದಾಳೆ. ಇವತ್ತಿನ ವಿಡಿಯೋ ಕ್ರೆಡಿಟ್ ಗೋಸ್ಟು ಶ್ರಾವ್ಯ. ಈ ಸುಕ್ಷಿತ್ ನಿನ್ನೆ ಕೂಡ ಕಾಲ್ ತೆಗಿಲಿಲ್ಲ. ನಾನು ಅಮ್ಮನಟ್ಟಿಗೆ ಸ್ವಲ್ಪ ಪ್ರ್ಯಾಂಕ್ ಮಾಡಿಸೋ ಅನ್ಕೊಂಡೆ, ಕಾಲ್ ತೆಗಿಲಿಲ್ಲ. ಈಗ ತೆಗಿತಾರ ನೋಡುವ, ತೆಗಿಲಿದ್ರೆ ಇದನ್ನು ಎಂಡ್ ಮಾಡುವ, ಓಕೆನಾ? 7 ಅವ್ರು ಹೇಳುದು ನನಗೆ, ಅಕ್ಕ ನಿನಗಿದೇ ಕೆಲಸವ ಅಂತ. ಜನಗಳಿಗೆ ಕೂಡ ಎಂಟರ್ಟೈನ್ಮೆಂಟ್ ಬೇಕಲ್ವಾ, ಸೊ ಅದಕ್ಕೋಸ್ಕರ ನೀವೆಲ್ಲ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಇದನ್ನು ಮಾಡ್ತಿದ್ದೇನೆ ಅಷ್ಟೇ. ಸುಕ್ಷಿತ್ ಕಾಲ್ ತೆಗಿತಾರ ನೋಡು, ಅವ್ರು ಕೆಲಸದಲ್ಲಿರುವಾಗ ತೆಗಿಲಿಕ್ಕಿಲ್ಲ, ಮತ್ತೆ ನೋಡುವ. ಹಲೋ ಹಲೋ, ಯಾರು ಇದು? ಯಾರು ಇದು? ಹಾಸನ? ಹಾಸನದಿಂದ ನಂಜಪ್ಪನ? ಹೌದ್ರಿ, ಹಾಸನದಿಂದ ನಂಜಪ್ಪನ್ರಿ. ಇಲ್ರಿ, ನನ್ನ ಮಗ ಕೊಟ್ಟಿರೋದು ಇದೇ ನಂಬರ್. ಹೌದು. ನಂಜಪ್ಪಲ್ಲೇನ್ರಿ ಇದು? ನಂಜಪ್ಪಲ್ಲ ತೋರ ಅಪ್ಪ. ನಾನು ಮ್ಯೂಟ್ ಮಾಡಿದ್ದು, ನನಗೆ ನಗಡ್ಲಿಕ್ಕೆ
ಒಂದು ನಿಮಿಷ ಆಯ್ತಾ, ನಗಡಿ ನಗಡಿ ಕೆಂಪು ಕೆಂಪಾಗಿದೆ. ವಾಪಸ್ ಕಾಲ್ ಮಾಡುವ. ಬ್ಯಾಡ್ ಬೈತಾರಂತ ಬೆದ್ರಿಕೆ ಆಗುದು, ಯಾಕಂದ್ರೆ ಬಾಯ್ಸ್ ಎಲ್ಲ ಆಗಿ ಅಲ್ವಾ. ಕಾಲ್ ಮಾಡಿದ್ರು ಅವರೇ, ಗೊತ್ತಾಯ್ತು ನನ್ನ ನಗಡಿದೆ. ಹಲೋ ಹಲೋ, ಮಂಜಪ್ಪ ಇದ್ದಾನೆ, ಬರ್ತೇನೆ ಒಂದು ನಿಮಿಷ. ಸರಿ ಕೊಡ್ರಿ. ಹಲೋ ಹಲೋ, ಯಾರ್ರಿ? ನಂಜಪ್ಪ ಏನ್ರಿ? ಹೌದ್ರಿ. ಯಾಕ್ರಿ ಬಂದಿಲ್ಲ ಇವತ್ತು? ಏನ್ರಿ? ಯಾಕ್ರಿ ಬಂದಿಲ್ಲ? ಎಲ್ಲಿಗೆ? ಬರ್ತೀನಂತ ಹೇಳಿ ಇವಾಗ ಹೀಗೆ ಮಾಡಿದ್ರೆ ಆಗ್ಬೋದಾ? ಹೌದ್ರಿ, ಇಲ್ಲಿ ಕೆಲಸ ಐತ್ರಿ. ಎಲ್ಲಿರಿ ಕೆಲಸ? ಇಲ್ಲಿ ಮಂಗ್ಳೂರಲ್ರಿ. ಇದು ಹಾಸನಲ್ಲೇನ್ರಿ? ಹಾಸನ ಅಲ್ರಿ, ನಾ ಮಂಗ್ಳೂರ್ ಬಂದಿದ್ದೇನ್ರಿ. ಹೌದೇನ್ರಿ? ನೀವೇನಿದ್ದೀರಿ? ಹಾಸನ. ಏನ್ ಮಾಡ್ತೀರಿ? ನಾನ್ ಸುಮ್ನೆ ಸೊಳ್ಳೆ ಇರೆ ಗೊತ್ತು ನಂಗೆ, ಗೊತ್ತಾಯ್ತು ನನ್ನದು ಮಲ್ಲದು. ಹೆಂಗ್ ಕಾಬಜ್ಜಿ ಪಾತ್ರ ಲ್ಯಾಂಗ್ವೇಜ್. ಆ ವಿಘ್ನೇಶ್ ಅನ್ನಡ ಕೊಡ್ತಾರ ತಮ್ಮಾರೆ, ಓದು ಓದು ಹೆಂಗ್ ಕಾರ್ ಪಾತ್ರ ನಂಗೆ ತಿಳಿಕ್ಯಾರ ಬುಣ್ಣು. ಯೂಟ್ಯೂಬ್ ಮಾಡ್ರೆ ಮಂಗೆ ಅಂತಾರೆ ಅಪ್ಪನ ನಂಜಪ್ಪನ ಅಪ್ಪ. ಎಂಕ ಈರೆ ಪಾತ್ರ ನಾನು ಕಂಟಿನ್ಯೂ ಮಾಡ್ತಿದ್ದೆ. ವಿಘ್ನೇಶ್ ಅನ್ನಡ ಬೋದು ಬೋದು ಕೊಡ್ತಾರ ತೀರು. ಡೌಟ್ ಆಡು ನಂಜಪ್ಪನ ಅಪ್ಪ. ಚಾ ಕೋಡೆಲ ಕಾಲ್ ಮಂತಿತ್ತೆ, ಅಮ್ಮಡ ಕಾಲ್ ಅನ್ಪೈನ ಇರ್ದೆತ್ತಿಜಾರು. ಅವೇ ಅವೇ 32 ಲಾಸ್ಟ್ ನಂಬರ್. ಹೌದೇನ್ರಿ? ಕ್ಯಾಮೆ ಮಾಡ್ಕತ್ತೀರಾ? ಅತ್ತಿ ವಿಘ್ನೇಶ್ ಅಣ್ಣ, ಅತ್ತಿ ವಿಘ್ನೇಶ್ ಅಣ್ಣ ಫ್ರೀ ಆನಗೊರ ಬಲ್ಲ ಇರಿಡನೆ ಪಾತೆರ್ಪಾಗ ಇರ್ನ ವಾಯ್ಸ್ ಎಡ್ಡೆ ಅಪ್ಪನಿಗೆ. ವಿಘ್ನೇಶ್ ಅನ್ನೆ ಫ್ರೀ ಆನಗ ಬರಡ ಅರಡನೆ ಪ್ರ್ಯಾಂಕ್ ಅನ್ಪಾಗ ಒಂದು. ಮುರ್ಚಿ 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 ಎಂಕೆ ತೆಲಿಪೇರ ಅನ್ಕೊಂಡು ಸತ್ಯ ಗೊತ್ತಾಯಿ ಬೊಕ್ಕೆ ನನಗೆ ಗ್ಯಾರಂಟಿ ಜಾಸ್ತಿ ತೆಲಿಪೆ. ಆಡಾಡು ಬಾಯ್ ಬಾಯ್. ಆಕ್ಚುಲಿ ಏನ್ ಗೊತ್ತಾ, ನಾನು ಸುಕ್ಷಿತ್ ಅವ್ರ ಅದ್ರ ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ರು. ಈ ವಿಘ್ನೇಶ್ ಅನ್ನ ಹತ್ರ ಕೊಟ್ರಲ್ವ, ಅವ್ರು ಮಾತಾಡಿದ ನಂಗೆ ಜೋರ್ ನಗಡಿಕೆ ಬರುದು. ಸೊ ಅವ್ರು ಹೀಗೆ ಮಾತಾಡೋಗ್ಲೇ ನಗಡಿಕೆ ಬರ್ತದೆ ನಂಗೆ. ಹಾಗಾಗಿ ಇದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಒಂದು ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಕ್ತು ಅಂತ ಅನ್ಕೊಳ್ತಾನೆ, ಇನ್ನೊಂದು ಸ್ವಲ್ಪ ಫ್ಲಾಪ್ ಆಯ್ತು. ಸ್ವಲ್ಪ ಅಲ್ಲ, ಜಾಸ್ತಿನೇ ಫ್ಲಾಪ್ ಆಯ್ತು. ಸೊ ಪರಿಚಯದವರಲ್ವ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ನಗು ಬರ್ತಾ ಇತ್ತು. ನಿಮಗೆ ನಿಮ್ಮ ಪರಿಚಯದವರಿಗೆ ಯಾರಿಗಾದ್ರೂ ಈ ಥರ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ನನಗೆ ವಾಟ್ಸಪ್ ನಂಬರ್ಗೆ ಕಳಿಸಿ. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಸೊ ಅದಕ್ಕೆ ಕಳಿಸಿ. ಪ್ರ್ಯಾಂಕ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನನ್ನ ಪ್ರ್ಯಾಂಕ್ ನೋಡಿ ನೀವು ಖಂಡಿತ ಕಳಿಸ್ಲಿಕ್ಕಿಲ್ವ ಅಂತ. ಅಷ್ಟು ನಗು ಬರ್ತದೆ. ಬಟ್ ಪರಿಚಯ ಅಲ್ಲದವರಾದರೆ ಸ್ವಲ್ಪ ನಗು ಕಂಟ್ರೋಲ್ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಈ ಥರದ ಕಂಟೆಂಟ್ ಬೇಕಿದ್ರೆ ಮಾಡೋದೇನು, ಕಮೆಂಟಲ್ಲಿ ಬಂದು ಎಸ್ ಅಥವಾ ಇಂಥ ವಿಡಿಯೋ ಹಾಕಿ, ಆ ಥರ ಏನಾದರೂ ಕಮೆಂಟ್ ಹಾಕಿ. ಆಗ ನನಗೂ ಕೂಡ ಓಕೆ, ಇಂಥ ವಿಡಿಯೋ ಇಷ್ಟ ಆಗ್ತಾ ಇದೆ, ಸೊ ಇದನ್ನು ಕಂಟಿನ್ಯೂ ಮಾಡುವಂತ ಆಗುತ್ತೆ. ನೋಡಿ ನಗಡಿ ನಗಡಿ ಫುಲ್ ಸ್ವೆಟ್ ಆಗಿ ಫುಲ್ ರೆಡ್ಡಿಶ್ ಆಗಿದೆ ನೋಡಿದೆ. ಸೊ ಅಷ್ಟು ನಗಡಿದ್ದೇನೆ. ನಿಮಗೆ ನಗು ಬಂತ ಇಲ್ಲೋ ಗೊತ್ತಿಲ್ಲ, ಬಟ್ ಜಾಸ್ತಿ ನಾನೇ ನಗಡಿದ್ದೇನೆ. ಇವಳೊಬ್ಳು ಇದ್ಲ ಇಲ್ಲಿ ಚೀಕರು ಮಾಡ್ತಿದ್ದಾಳೆ. ಇದುಂಟಲ್ವಾ ಎಂತ ತೆಂಗಿನ ಗರಿ ಅಲ್ಲದ ಕೇಳುದು, ತೆಂಗಿನ ಗರಿಯಲ್ಲಿ ಚೀಂಕ್ರು ಮಾಡ್ತಾರಲ್ವ, ಅದನ್ನು ಮಾಡ್ತಾ ಇದ್ದಾಳೆ. ಡಿಸ್ರಿ ಗಾಡಿ ಮಾಡ್ತಾ ಇದ್ದಾಳೆ ನನ್ನ ತಂಗಿ ಇಲ್ಲಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಜಯ್ ಕವಿತಾಸ್ ತುಳು ಟಾಕ್ಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬೈ, ಟೇಕ್ ಕೇರ್.